ಹಲೋ ಸ್ನೇಹಿತರೆ, ಇವತ್ತು ನಾನು ಯಾವ ಜಾಗದಲ್ಲಿದ್ದೀನಿ ಅಂತ ಗೆಸ್ ಮಾಡ್ತೀರಾ? ಟೈಟಲ್ ನೋಡಿ ಆಗಲೇ ಗೊತ್ತಾಗಿದೆ ಅಲ್ವಾ? ಇದು ವೀರ ಮದಕರಿ ನಾಯಕರು ಆಳಿದ ಕೋಟೆ. ಜನರ ಮನದಲ್ಲಿ ಅಮರಳಾದ ಒನಕೆ ಓಬವ್ವನ ಮೈನವಿರೇಳಿಸುವ ವೀರಗಾಥೆ ಸಾರುವ ಕೋಟೆ. ಅನೇಕ ಚಲನಚಿತ್ರಗಳ ಪರದೆಯ ಮೇಲೆ ಮೆರೆದ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಬೆಂಗಳೂರಿನಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿರುವ ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಬೆಳಗಿನ ಜಾವದ ಸೂರ್ಯನ ಜೊತೆ ಕಣ್ಣು ಮುಚ್ಚಾಲೆ ಆಡ್ತಾನೆ ಒನ್ ಆಫ್ ದ ಕಂಟ್ರೀಸ್ ಸ್ಟ್ರಾಂಗೆಸ್ಟ್ ಕೋರ್ಟ್ಗೆ ಬಂದು ತಲುಪಾಗಿತ್ತು. ಚಿಕ್ಕವರಿದ್ದಾಗ ಯಾವಾಗಲೂ ಸ್ಕೂಲ್ ಟ್ರಿಪ್ಗೆ ಬಂದಿರ್ತೀರಾ. ಆಗ ಕಲ್ಲಿನ ಕೋಟೆಯ ಕಲ್ಲು ಕಲ್ಲಂತೆ ಕಂಡಿತ್ತು. ಈಗ ದೊಡ್ಡವರಾದ್ಮೇಲೆ ಬಂದರೆ ಪ್ರತಿ ಕಲ್ಲು ಕತೆ ಹೇಳ್ದಂತೆ ಕೇಳತ್ತೆ, ಗೊತ್ತಾ? ನಿಮಗೂ ಎಲ್ಲಾದರೂ ಯಾವಾಗಾದರೂ ಈ ಅನುಭವ ಆಗಿದೆಯಾ? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಆಗಿನ ಕಾಲದಲ್ಲಿ ಕೋಟೆಯ ಸುತ್ತ ದೊಡ್ಡ ಕಂದಕ ಇದ್ದು ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಹಾವು, ಚೇಳು, ವಿಷಪೂರಿತ ಪ್ರಾಣಿಗಳನ್ನು ಬಿಡ್ತಿದ್ರಂತೆ, ಯಾರೂ ಅದನ್ನು ದಾಟಿ ಬರದೇ ಇರಲಿ ಅಂತ. ಎಂಥ ಸೆಕ್ಯೂರಿಟಿ ಸಿಸ್ಟಮ್ ಅಲ್ವಾ? 7 ಸುತ್ತಿನ ಕೋಟೆಯ ಮೊದಲ 2 ಸುತ್ತಿನ ಬಾಗಿಲು, ರಂಗಯ್ಯನ ಬಾಗಿಲು ಮತ್ತು ಗೇರೆ ಬಾಗಿಲಲ್ಲಿ ಸಿಟಿ ಡೆವಲಪ್ ಆಗೋಗಿದೆ. 3ನೇ ಸುತ್ತಿನ ಕೋಟೆ ಕಾಮನ ಬಾಗಿಲಿನಿಂದ ಎಂಟ್ರಿ. ಸುಮಾರು 3 ಬಾರಿ ಅಟ್ಯಾಕ್ ಮಾಡಿದ್ದಾರೆ. ಫಿರಿಂಗಿ ಹೊಡೆದವರು ರಾಜರು ಅಷ್ಟೇ ಅದು ಒಳಗಡೆ ಏನ್ ಮಾಡ್ತಾರೆ, ಮಣ್ಣು ತುಂಬಿದ್ದಾರೆ. ಫಿರಿಂಗಿ ಗುಂಡು ಹೊರಗಡೆ ಪಾಸ್ ಆಗಲ್ಲ, ಪವರ್ ಒಳಗಡೆ ಹೋಗುತ್ತೆ. ಬಳ್ಳಾರಿ ಜಿಲ್ಲೆ ಕೊರಟಗೆರೆ ತಾಲೂಕು ಬಿಳೆಕೋಟೆ ಎಂಬ ಊರು ಬಂದಾಗ ಅನ್ಕೊಂಡ ಶಾಲೆ ಹನುಮಂತಪ್ಪ ಟ್ರಾನ್ಸ್ಲೇಟ್ ಮಾಡೋದು. 3ನೇ ಸುತ್ತಿನ ಕೋಟೆ ಕಾಮನ ಬಾಗಿಲು. ಇದರ ದಪ್ಪದಾದ ಕಟ್ಟಿಗೆಯ ಬಾಗಿಲುಗಳೆಲ್ಲ ಜನರ ಒಲೆಗೆ ಬಲಿಯಾಗಿವೆ. ಈ ದೊಡ್ಡ ಹಿಂಜುಗಳು ನಮಗೆ ಬಾಗಿಲಿನ ಗಾತ್ರವನ್ನ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವೆ. 6 ವರ್ಷದ ಹಳೆದಲ್ಲ, ಎಲ್ಲ ಡೆಡ್ ಆಯ್ತು ಡೋರು. ಇದು ರಾಜರು ಬಂದ ಮಾತ್ರ ತೆಗೆಯರು. ಅದು ಸೈನಿಕರು ಬರಕ್ಕೆ ಏನಾದ್ರು ಮಾಡಿ ಕೋಟೆ ಕೆಡಬಿಟ್ಟ ಸೈನ್ಯ ಮುಗಿಸ್ಬೇಕಂತ ಇದ್ರಲ್ಲಿ ಅಲ್ಲಿ ಸರ್ಕಾರ ವಶ ತಾಣದ ಕೋಟೆ 1958 1958 ಅಲ್ಲಿ ರವಂಡ ಕಾಣುತ್ತಲ್ಲ, ವೈಟ್ ಫ್ಲಾಗ್ ಅಷ್ಟ ಮಾಡ್ಲಿಕ್ಕೆ ಆಗಸ್ಟ್ 15. 211 ವರ್ಷಗಳ ಕಾಲ 14 ಜನ ಪಾಳೆಗಾರರು ತಮ್ಮ ತಮ್ಮ ಕಾಲದಲ್ಲಿ ಈ ಕೋಟೆಯನ್ನ ಬೆಳೆಸಲು ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ. ಚಾಲುಕ್ಯರು, ಹೊಯ್ಸಳರ ಕಾಲದಿಂದ ಕಟ್ಟಲು ಶುರುವಾದ ಈ ಕೋಟೆ ವಿಜಯನಗರ ಅರಸರ ಕಾಲದಲ್ಲಿ ಪೂರ್ಣಗೊಂಡಿತ್ತು. ವಿದ್ಯುತ್ ಬಂದಿದ್ದು 1902ರಲ್ಲಿ. ಈ ಎಣ್ಣೆಯಿಂದ ಹತ್ತುವ ಪಂಜುಗಳೇ ಆಗ ಕೋಟೆಗೆ ಬೆಳಕು. ನೋಡಿದ್ರಲ್ಲ, ಎಣ್ಣೆಯ ಸಂಗ್ರಹ ಮತ್ತೆ ಹತ್ತಿರವೇ ಕಾವಲುಗಾರನ ಮನೆ. ಒಳಗಡೆ ಮರದ ಬಂಬು ಬಿದಿರು ಕಟ್ಟಿಗೆ ಹೊಡೆದು ಬಿಟ್ಟ ಲೈನಿಗೆ ಬಿಸಿ ನೀರು ಉಪ್ಪು ಹಾಕಿದ್ರೆ 3-4 ಡೇಸ್ ಉಟ್ಟು ಪೀಸ್ ಮೇಲೆ ಆ ವುಡ್ ಎಕ್ಸ್ಪೆಂಡ್ ಆಗಿ ಕಲ್ಲು ಓಪನ್ ಆಗುತ್ತೆ. ಕೋಟೆ ಕಟ್ಟಕ್ಕೆ 200 ವರ್ಷ ಬೇಕಾಗಿದೆ. ಈ ಕೋಟೆಯನ್ನ ಇಲ್ಲಿ ಸಿಕ್ಕ ಕಲ್ಲುಗಳನ್ನೇ ಒಡೆದು ಕಟ್ಟಿದಾರಂತೆ. ಇನ್ನೊಂದು ರೋಚಕ ವಿಷಯ ಅಂದ್ರೆ, ಗೋಡೆ ಕಟ್ಟುವಾಗ ಎಲ್ಲೂ ಕಲ್ಲುಗಳನ್ನ ನೇರವಾಗಿ ಎತ್ತಿ ಇಟ್ಟಿಲ್ವಂತೆ. ಗೋಡೆ ಕಟ್ಟುವಾಗ ಹಿಂಭಾಗದಲ್ಲಿ ಮಣ್ಣಿನ ದಿಬ್ಬವನ್ನ ಕಟ್ಟಿ ಅದ್ರ ಮೇಲೆ ಕಲ್ಲುಗಳನ್ನ ಉರುಳಿಸಿ ಅದರ ಜಾಗಕ್ಕೆ ತಂದಿಡೋದು, ಮತ್ತೆ ದಿಬ್ಬವನ್ನ ಎತ್ತರ ಮಾಡೋದು, ಕಲ್ಲನ್ನ ಉರುಳಿಸಿಕೊಂಡು ಅದರ ಜಾಗದಲ್ಲಿ ತಂದು ಇಡೋದು. ಕೊನೆ ಹಂತದಲ್ಲಿ ಮಣ್ಣಿನ ದಿಬ್ಬವನ್ನ ಹರಡಿ ನೆಲಸಮ ಮಾಡೋದು. ಇಡೀ ಕೋಟೆಯ ಗೋಡೆಯನ್ನ ಹೀಗೇ ಕಟ್ಟಿದಾರಂತೆ. ವೀರಭದ್ರೇಶ್ವರನ ಬಾಗಿಲು ಹಿಂದೆ ಶಿವನ್ ಟೆಂಪಲ್ ಇದೆ, ಅದಕ್ಕೆ ವೀರಭದ್ರನ ಬಾಗಿಲು, ಪಕ್ಕದ ರಂಗಯ್ಯನ ಬಾಗಿಲು, ಆನೆ ಬಾಗಿಲು, ಊರೊಳಗಿದೆ ಬಂದದ್ದು ಕಾಮನ ಬಾಗಿಲು. ಇದು 4ನೇದು ವೀರಭದ್ರನ ಬಾಗಿಲು, ವೀರಭದ್ರನ ಬಾಗಿಲು ಈಶ್ವರನ, ಅದಕ್ಕೆ ವೀರಭದ್ರೇಶ್ವರಿಗೆ ವೀರಭದ್ರನ ಬಾಗಿಲು. ಮರ ಅಡ್ಡ ಇದೆ ನೋಡಿ, ಸುಮಾರು 19 ಇದಾವೆ. ಹೋಮೂರ್ಗಣ್ಣ ಕೆಲಸ ಕೂಡ ಕೋಟೆಯಿಂದ ಕಾವಲು ಕಾಯ್ದು ವಾಚ್ಮೆನ್ ಕಾವಲು ಕಾಯ್ಕಿದ್ರು. ಯಾರೋ ಹೊಸಬ್ರು ಎಂಟ್ರಿ ಆದಟ್ಟಿಗೆ ನೋಡಿದಟ್ಟಿಗೆ ಕಾಣೆ ಹೋಗ್ಬೋದು. ಅವಾಗೆಲ್ಲ ಇದ್ದಿರ್ತಾ ಇದ್ದಾರೆ. ಹೌದಾ ನೋಡಿ, ಅವರು ಫೌಂಡೇಶನ್ ಮೇಲೆ ಕಾಟಪ್ಪ ನಾಯಕ, ಬಾಹುಬಲಿ ಕಾಟಪ್ಪ ಅಲ್ಲ ಸರ್, ಕಾಟಪ್ಪ ನಾಯಕ. ಕಾಟಪ್ಪ ನಾಯಕರು ಕಂದಕ ಟಿಕೆಟ್ ತೊಗೊಂಡು ತಗೊಂಡ್ಬಂದ್ರಲ್ಲ, ನೀರು ಅಲ್ಲಿ ಸ್ಟೋರ್ ಆಗುತ್ತೆ. ಅಲ್ಲಿ ವಿಷಯಂತ ಪ್ರಾಣಿ ಬಿಟ್ಟಿರ್ತಾರೆ, ಮೊಸಳೆ ಹಾವುಗಳೆಲ್ಲ. ಶತ್ರುಗಳು ಕೋಟೆ ಬಾಗಿಲು ಮುಚ್ಚಿದಾಗ ಮೇಲ್ ಬರ್ಬಾರ್ದು ಅಂತೇಳಿ ಅದಕ್ಕೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಇದು. ಅವಾಗೆಲ್ಲ ಶಿವಾಜಿಪುರದಲ್ಲಿ ಕೋಟೆ ಹತ್ತಕ್ಕೆ ಉಡ ತಪ್ಪಿದ್ರು. ಉಡ ಹಾಕಿದ್ರು ಕೋಟೆ ಹಿಡಿಯಕ್ಕಾಗಲ್ಲ, ಜಾರುತ್ತಲ್ಲ ನೋಡಿ. ಕೋಟೆ ಮೇಲೆ ಗಾರೆ ಇದೆ, ಪ್ಲಾಸ್ಟಿಕ್, ಅದೆಲ್ಲ ಗೋರೆ ಇತ್ತು ಕೋಟೆಗೆ. ಆ ಉಡ ಹಾಕಿದ್ರೆ ಜಾರುತ್ತದು, ಗಾರೆ ಹಿಡಿಯಕ್ಕಾಗಲ್ಲ. ಆ ಗ್ರಿಪ್ ಇಟ್ಟರೆ ಈ ತರ ಹಿಡಿದು ಬಿಡುತ್ತೆ. ಅದಕ್ಕೆ ಉಡಾಕಿ ಹತ್ತು ಬರ್ತಾರೆ ಕೋಟೆಗೆ ಅಂತೇಳಿ ಎಲ್ಲ ಪ್ಲಾಸ್ಟಿಕ್ ಮಾಡಿದ್ರು. ಈ ಕೋಟೆಯ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ತುಂಬಾ ಫೇಮಸ್ ಆಗಿದೆ. ಗೋಡೆಯ ದಪ್ಪ ನೋಡಿ, 8 ರಿಂದ 9 ಅಡಿ ದಪ್ಪ ಇದೆ. ಇದು ಗೊಂಬೆ ಮಂಟಪ. ರಾಜರು ಯುದ್ಧಕ್ಕೆ ಹೋದಾಗ ಆ ಯುದ್ಧದಲ್ಲಿ ಪಟ್ಟದ ಆನೆ, ಕುದುರೆ ಅಥವಾ ಒಂಟೆ ಬಲಿಯಾದ್ರೆ
ಅದರ ನೆನಪಿಗಾಗಿ ಗೊಂಬೆ ಮಾಡಿ ಪೂಜೆ ಮಾಡ್ತಾ ಇದ್ರು. ಕೋಟೆ ಹೈದರಾಲಿಯ ವಶ ಆಗೋವರೆಗೂ ಪೂಜೆ ನಡೀತಾ ಇತ್ತು. ನಿಧಿ ಸಿಗುತ್ತೆ ಅಂತೇಳಿ ಏನು ಹಾಕಿಲ್ಲ. ಎರಡು ಬಾಲ್ ಮುಚ್ಚಿಬಿಟ್ಟು ಡೋರ್ನ ಹಿಂದೆ ಗಂಟೆ ಹಾಕ್ತಿರೋ ದೇವಸ್ಥಾನ ಹಾಕ್ತಿರೋ ಬೆಲ್ಗಳು ದೊಡ್ಡ ದೊಡ್ಡವು. ಆ ಡೋರ್ ಮುರಿದಿರೋ ರೈತರ ಸೈನಿಕ ಒಳಗಡೆ ಪಾಸ್ ಬಂದ್ರೆ ಅದ್ರ ಮೇಲೆ ರೆಡಿ ಇರ್ತದೆ. ಗ್ರಾಮ ಕೂತ್ಕೊಂಡು ನೋಡಿ ಅತ್ಯಂತ ಕೋಟೆ ಕಟ್ಟಿಲ್ಲ. ಈ ಕೋಟೆಗಳಿದ್ರು ಸರ್. ಇದು 5ನೇ ಸುತ್ತಿನ ಕೋಟೆ ಗಂಟೆಯ ಬಾಗಿಲು ಅಥವಾ ಸೇನಾಧೀಶನ ಬಾಗಿಲು. ಮುಂದೆ ಕಾಣ್ತಾ ಇದೆಯಲ್ಲ, ಅವೆಲ್ಲ ಕೋಯಿ ಕಿಂಡಿಗಳು. ಗಂಟೆ ಶಬ್ದ ಆಗಿ ಕಹಳೆ ಧ್ವನಿ ಮೊಳಗ್ತಾ ಇದ್ದ ಹಾಗೆ ಆಕ್ರಮಣಕ್ಕೆ ಸಿದ್ಧವಾಗಿರೋ ಸೈನಿಕರು ಕೂತ್ಕೊಳ್ಳೋ ಜಾಗ. ಚಿತ್ರದುರ್ಗದ ನಾಯಕರಿಗೆ ವಿಜಯನಗರದ ಅರಸರಿಂದ ಎಕ್ಸಲೆಂಟ್ ಮಿಲಿಟರಿ ಸರ್ವಿಸ್ಗಾಗಿ ಬಿರುದು ಕೂಡ ಸಿಕ್ಕಿತ್ತು. ಈ ಇಡೀ ಕೋಟೆಯ ದಾರಿ ಜಿಗ್ಜಾಗ್ ರೀತಿಯಲ್ಲಿ ಇದ್ದು ಪ್ರತಿ ಬಾಗಿಲಿಗೂ ಮುಂದೆ ಈ ರೀತಿ ತಡೆಗೋಡೆಗಳಿವೆ. ದಾಳಿ ಮಾಡುವ ಎದುರಾಳಿಯ ಸ್ಪೀಡನ್ನ ಅಂದ್ರೆ ವೇಗವನ್ನ ಕಡಿಮೆ ಮಾಡಲು ಈ ಪ್ಲಾನ್. ಅದ್ರ ಮೇಲೆ ಈ ತರ ಗೋಡೆ ಸರ್, ಇವೆಲ್ಲ ಫೌಂಡೇಶನ್ ಮನೆಗಳು. ಒಂದೊಂದು ಮನೆ ಸೈನಿಕರು 30,000 ಪಾಪ್ಯುಲೇಷನ್ ಇತ್ತು ಕೋಟೆಗೆ. 2,500 ಎಕರ್ಸ್ ಬರುತ್ತೆ. 2,500 ಎಕರೆ ಬರ್ತಿದ್ದು ಜಮೀನು. ವನವಾಸಕ್ಕೆ ಬಂದಾಗ ಹಿಡಂಬ ದೇವಸ್ಥಾನ ಇದೆ. ಹಿಡಂಬ ರಾಕ್ಷಸಿನ ಭೀಮ ಕೊಂದು ಮನಾಲಿ ಇಲ್ಲಿ ವನವಾಸಕ್ಕೆ ಬಂದಾರೆ. ಚಿತ್ರದುರ್ಗದಲ್ಲಿ ಜೋಗಿಮಟ್ಟಿ, ಚಂದ್ರವಳ್ಳಿ ಕೋಟೆಗೆ ಬಂದಿದ್ದಾರೆ ವನವಾಸಕ್ಕೆ. ಅಜ್ಞಾತವಾಸದಲ್ಲಿ ಒಂದು ಈಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಮುಂಚೆ ಐತೆ ಪಾಂಡವರು ಬಂದಕ್ಕೆ ಪ್ರೂಫ್ ಇದೆ. ಹಿಡಂಬ ವನ ಅಂತ ಹೆಸರಿದೆ ಮುಂಚೆ ದಾಪುರದಲ್ಲಿ. ಹಿಡಂಬ ಪಟ್ಟಣ ತುಂಬಾ ಕಾಣಿಸ್ತಾ ಇದೆ. ಕೆಳಗಡೆ ನೋಡಿ ಮಸೂದಿ ಗೋರಿ ತರ ಇದೆ. ಮುಸ್ಲಿಂ ಆರ್ಕಿಟೆಕ್ಚರ್ ಇದೆ. ಇಂಡೋ ಇಸ್ಲಾಮಿಕ್ ಅಂದ್ರೆ ಹೈದರಾಲಿಕ್ ಕಾಲದಲ್ಲಿ ಕಟ್ಟಿಲ್ಲ. ಮುಂಚೆ ಕಟ್ಟಿಸಿದ ಕಸ್ತೂರಿ ಸ್ನೇಹಿತರಿದ್ರು. ಆ ಫ್ರೆಂಡ್ಶಿಪ್ಗೋಸ್ಕರ ಹಿಂದೂ ಮುಸ್ಲಿಂ ಆರ್ಕಿಟೆಕ್ಚರ್ ಮಾಡಿದಂತ ರಾಜಭವನಕ್ಕೆ ಮಾತ್ರ ದೊಡ್ಡ ಬಾಗಿಲು ವಿಶೇಷವಾಗಿ. ಈ ದುರ್ಗದ ಎಲ್ಲ ಬಾಗಿಲುಗಳಿಗಿಂತ ಈ ರಂಗಪ್ಪ ನಾಯಕನ ಬಾಗಿಲಿನ ಕೆತ್ತನೆ ತುಂಬಾ ಸುಂದರವಾಗಿದೆ. ಕೂತ್ಕೊಂಡು ಕೋಟೆ ಕಾಯೋವಾಗ ನಿದ್ದೆ ಬಂದ್ರೆ ಅವರ ಗೊರಕೆ ಅವರಿಗೆ ಜೋರಾಗಿ ಕೇಳಿ ಎಚ್ಚರವಾಗಲಿ ಅಂತ ಈ ರೀತಿ ಜಾಗಗಳು. ಸ್ವಾಮಿ ಹಂಪಲ್ಲಿ ಕೂಡ ನೋಡ್ತೀವಿ ನಾವು. ಎಲ್ಲ ಶಿಲ್ಪಕಲೆ ಕ್ಲೀನ್ ಕಾಣೋದು ಗ್ರಾನೈಟ್ ಕಲ್ಲುಗಳು ನೋಡಿ. ಅಷ್ಟು ಬೇಸಿಗೆ ಚೆನ್ನಾಗಲ್ಲ. ಬೇಲೂರು ಕಲ್ಲು ಇಲ್ಲಿ ಬಿಟ್ಟಿದೆ ನೋಡಿ. ವರ ನಂದಿ ಸಿಂಬಲ್, ಮದಕರ್ ನಾಯಕ ಕಾಯಿನ್ ಸಿಂಬಲ್. ಈ ಕಾಯಿನ್ ಸಿಂಬಲ್ ಅಲ್ಲಿ ಚಿತ್ರ ಇದ್ರೆ ನಾಣ್ಯ ಚಲಾವಣೆ. ಮದಕರ್ ನಾಯಕ ಕಾಯಿನ್ ಸಿಂಬಲ್ ಅಲ್ಲಿ ಚಿಹ್ನೆ ಇರಬಹುದು. ಅಲ್ಲದೆ ಮೇಲೆ ಒತ್ತಟ್ಟೆ ಆಡೋದು, ಮೃದಂಗ ಬಾರಿಸೋದೆಲ್ಲ ವಾಸ್ತುಶಿಲ್ಪ ಇದಾವೆ. ಮದ ಹೇಳಿದ ಕಬ್ಬು, ಕರಿ ಅಂದ್ರೆ ಆನೆ, ಆನೆನ ಸೋಚಿದ್ರೆ ಅದಕ್ಕೆ ಮದಕರಿ ನಾಯಕರಿಗೆ ಹೆಸರು ಪೂಜೆ ಪೂರ್ಣ ಕುಂಭ ಕಳಸಕ್ಕೆ ಇಲ್ಲಿ ಕಾಳಿಕ ಸರ್ಪ, ನಟರಾಜ, ಮೇಲೆ ಗಣಪತಿ, ಆಂಜನೇಯ ಸ್ವಾಮಿನ ತರ ಬಾಯಿದೆ. ಆನೆ ಸೊಂಡು, ಸಿಂಹತರ ದೇಹ, ಹುಲಿತರ ಬಾಳ. ಇದರ ಹೆಸರು ಶಾರ್ದೂಲ. 4-5 ಒಂದು ಕಡೆ ಶಾರ್ದೂಲ, ಇನ್ನೊಂದು ಕಡೆ 2 ಮೀನುಗಳು. ಈ 2 ಮೀನುಗಳು ಹತ್ತಿರದಲ್ಲಿ ಕುಡಿಯಲು ನೀರಿದೆ ಅನ್ನೋದಕ್ಕೆ ಸೀಕ್ರೆಟ್ ಕೋಡ್ ಅಂತೆ. ಮಸೆಕಲ್ಲು, ಕುಡುಗೋಲು, ಮಚ್ಚು ಇದ್ದಕ್ಕೋಬೇಕಾದ್ರೆ ಆಯುಧಗಳನ್ನೆಲ್ಲ ಮಸಿತಾ ಇದ್ರು ಶಾರ್ಪ್ ಮಾಡ್ಲಿಕ್ಕೆ. ಮುಂದೆ ನೀವು ನೋಡೋದು ಏಕನಾಥೇಶ್ವರಿ ಅಮ್ಮನವರ ಪಾದಗಳು. ರಾಜರು ಯುದ್ಧಕ್ಕೆ ಹೊರಡುವಾಗ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ರು. ಏಕನಾಥ ಈಶ್ವರಿ, ಏಕನಾಥೇಶ್ವರಿ, ಅರ್ಧನಾರೀಶ್ವರ. ಮುಂದೆ ಇದಕ್ಕೆ ಬಲಿ ಕೊಡ್ತಾರ ಅಮ್ಮನಿಗೆ, ರಕ್ತ ಬಲಿ. ಪೂಜೆ ಮಾಡಿರ ಪೂಜೆ ಮಾಡಿ ಮುಂದೆ ಹೋಗ್ತೀವಿ. ಗರಡಿ ಮನೆ ನೋಡನ್ರಿ. ಗರಡಿ ಮನೆ ಪೈಲ್ವಾನ್ ಇದು ಹಳೆ ಕಾಲದಲ್ಲಿ ವ್ಯಾಯಾಮ ಶಾಲೆ. ಇದು ಗರಡಿ ಮನೆ. ಕುಸ್ತಿ ಪೈಲ್ವಾನ್ಗಳು, ಜಟ್ಟಿಗಳು ಕುಸ್ತಿ ಆಡಕ್ಕೆ. ಹೌದು, ಕುಸ್ತಿಯ ಪಟು ಈ ಬಾಗಿಲಿನಲ್ಲಿ ಪಾಸ್ ಆಗ್ತಾನೆ ಅಂದ್ರೆ ಫಿಟ್ ಆಗಿದ್ದಾನೆ ಅಂತ ಅರ್ಥ. ನೋಡಿ, ವ್ಯಾಯಾಮ ಶಾಲೆಯ ಬಾಗಿಲು ಎಷ್ಟು ಚಿಕ್ಕದಾಗಿದೆ ನೋಡಿ. ರಾಗಿ ಜೋಳ ತುಂಬಕ್ಕೆ ಗ್ರೇನ್ಸ್ ನೋಡಿ. ವಾಚ್ಮನ್ ಮನೆ. ಹೌದು, ಇದು ವಾಚ್ಮನ್ ಇರಕ್ ಮನೆ ನೋಡಿ. ಬಂಡೆ ಕೆಳಗಡೆ ಮನೆ ಅವರಿಗೆಲ್ಲ. ಮದಕರ್ ನಾಯಕರ ಮನೆ ಮಣ್ಣಿನ ಗೋಡೆ. ನ್ಯಾಚುರಲ್. ಒಬ್ಬ ಬಿಸಿಲು ಮಳೆ ಬಂದಾಗ ವಾಚ್ಮನ್ ಇರಕ್ಕೆ ಗಣಪತಿ ಮಾಡಿದ್ರೆ. ಕೋಟೆ ಒಳಗಡೆ ಇದ್ದಕ್ಕೆ ಹೋಗ್ಬೇಕಾದ್ರೆ ಮೊದಲ ಪೂಜೆ ವಿಘ್ನೇಶ್ವರಿಗೆ. ಅದಕ್ಕೆ ಅವ್ರು ಕೋಟೆಯಲ್ಲಿ ವಿಘ್ನೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿದ್ರು. ಈ ದೇವಸ್ಥಾನದ ಹಿಂಭಾಗದ ಗೋಡೆಯ ಬಂಡೆ ಆನೆಯಂತಿದೆ. ಅದಕ್ಕೆ ಇದನ್ನ ಆನೆ ಬಂಡೆ ಗಣಪ ಅಂತಾನೂ ಕರೀತಾರೆ. ಒಂದು ಗ್ರೂಪ್ ಫೋಟೋ ತೆಗೆದ್ಬಿಡೋಣ ಸರ್. ಅದಕ್ಕೆ ಚಿತ್ರದುರ್ಗ, ಬೆಂದಕಾಳೂರು, ಬೆಂಗಳೂರು, ಹುಬ್ಬಳ್ಳಿ, ತುಂಬೆ ಊರು ತುಮಕೂರು, ದೇವನಗರಿಗೆ ದಾವಣಗೆರೆ, ಮಾಂಡವಿಗೆ ಮಂಡ್ಯ, ಸಿಂಹಾಸನಪುರಿಗೆ ಹಾಸನ,
ಮಹಿಷಾಸುರಕ್ಕೆ ಮೈಸೂರು ಹಳೆ ಹೆಸರು. ಅಲ್ಲಿ ನೋಡಿ ಮೇಲ್ ನೋಡಿ ಬೋಟ್ ನೋಡಿ, ಇಲ್ಲಿ ನೋಡಿ ಕಪ್ಪೆಕಲ್ಲು ನೋಡಿ ಬನ್ನಿ, ಒಂದೊಂದು ಚಿತ್ರ ಕಾಣ್ತಾವ. ಕಪ್ಪೆಕಲ್ಲಿ ಮರ ಐತಲ್ಲ ಸರ್, ಅಷ್ಟೇ ಕಾಣ್ತದೆ ಅಷ್ಟೇ. ಬೆಳಕಿಟ್ಕೊಳ್ಳಿ ಅದೇ ಕಣ್ಣು ಬನ್ನಿ. ಚಿತ್ರ ವಿಚಿತ್ರವಾದ ಕಲ್ಲುಗಳಿರುವ ಚಿತ್ರದುರ್ಗದ ಭಾಗವನ್ನ ನೋಡಿದ್ರಲ್ವಾ? ಮುಂದಿನ ಭಾಗದಲ್ಲಿ ಒನಕೆ ಓಬವ್ವನ ಮೈನ ವಿರೀಳಿಸುವ ಕತೆ ಮತ್ತೆ ಅದರ ಜಾಗ, ತುಪ್ಪದ ಕೊಳ, ಹಿಡಂಬೇಶ್ವರಿ ದೇವಸ್ಥಾನ ಎಲ್ಲವನ್ನ ನೋಡೋಣ. ನೀವು ಎಲ್ಲ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ ಕರ್ನಾಟಕ ಮಾತೆ.